ಉಡುಪಿಯ ಅಷ್ಟಮಠಗಳಲ್ಲಿ ನಡೆಯುವ ಪ್ರತಿಯೊಂದು ಆಚರಣೆಗಳು ವಿಶೇಷ. ಪ್ರತಿ 2 ವರ್ಷಕ್ಕೊಮ್ಮೆ ಅಷ್ಟಮಠಗಳ ನಡುವೆ ಪರ್ಯಾಯ ಮಹೋತ್ಸವ ನಡೆದರೆ ಈ ಪರ್ಯಾಯಕ್ಕೂ ಮುಂಚಿತವಾಗಿ ವಿವಿಧ ಮುಹೂರ್ತ ಕಾರ್ಯಕ್ರಮಗಳು ನಡೆಯುತ್ತೆ. ಅದರಂತೆ ಕೃಷ್ಣಾಪುರ ಮಠದ ಕಟ್ಟಿಗೆ ಮುಹೂರ್ತ ನಿನ್ನೆ ನಡೆಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ. ಅನ್ನಬ್ರಹ್ಮನ ಕ್ಷೇತ್ರ ಮುರುಳಿ ಲೋಲನ ನಾಡು ಉಡುಪಿಯಲ್ಲಿ ಕೃಷ್ಣಾಪುರ ಮಠದ ಪರ್ಯಾಯ ಮಹೋತ್ಸವಕ್ಕೆ ಸಿದ್ಧವಾಗ್ತಾ ಇದೆ. ಪೊಡವಿಗುಡೆಯನ್ನ ಗೋಪಾಲಕನ ಕ್ಷೇತ್ರದಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಪರ್ಯಾಯ ಮಹೋತ್ಸವ ಎನ್ನುವ ವಿಶೇಷ ಕಾರ್ಯಕ್ರಮ ನಡೆಯುತ್ತದೆ. ಮುಂದಿನ ಜನವರಿಯಲ್ಲಿ ಈಗಿನ ಅದಮರು ಸ್ವಾಮೀಜಿಯ ಕೃಷ್ಣನ ಪೂಜಾಧಿಕಾರ ಕೊನೆಗೊಂಡು ಕೃಷ್ಣಾಪುರ ಮಠಕ್ಕೆ ಪೂಜಾಧಿಕಾರ ಹಸ್ತಾಂತರವಾಗಲಿದ್ದು, ಈ ಪರ್ಯಾಯ ಮುಂಚಿತವಾಗಿ ವಿವಿಧ ಮುಹೂರ್ತಗಳು ಆಚರಣೆ ನಡೆಯಲಿದೆ. ಅದರಲ್ಲಿ ಕಟ್ಟಿಗೆ ಮುಹೂರ್ತ ಕೂಡ ಒಂದು. ಕಟ್ಟಿಗೆಯ ಕಟ್ಟುಗಳನ್ನು ಸಿಂಗಾರ ಮಾಡಿ ರಥಬೀದಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಬಿರುದು ಬಾವಲಿಗಳೊಂದಿಗೆ ಹೊರಟ ಮೆರವಣಿಗೆ ಅನಂತೇಶ್ವರ ದೇವಸ್ಥಾನ, ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಸಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಧ್ವ ಸರೋವರದ ಪಕ್ಕ ಕಟ್ಟಿಗೆಗಳನ್ನು ಇಟ್ಟು ಪೂಜೆಯನ್ನ ಮಾಡಲಾಗುತ್ತೆ. ನಂತರ ಇದನ್ನ ರಥದ ರೀತಿಯಲ್ಲಿ ಜೋಡಿಸ್ತಾರೆ. ನೋಡಲು ಆಕರ್ಷಕವಾಗಿ ಕಾಣುವ ಈ ಕಟ್ಟಿಗೆ ರಥ ಭಕ್ತರನ್ನ ಸೆಳೆಯುತ್ತದೆ. ಮೊದಲು ಶ್ರೀಗಳವರ ಸನ್ನಿಧಿಯಲ್ಲಿ ಭಗವಂತನ ಕೃಷ್ಣಾಪುರ ಮಠದಲ್ಲಿ ಭಗವಂತನ ಸನ್ನಿಧಿಯಲ್ಲಿ ಮೊದಲು ನವಗ್ರಹ ಪೂಜೆ, ಆಮೇಲೆ ಪ್ರಾರ್ಥನೆ, ಆನಂತರ ಇದು ಮೆರವಣಿಗೆ ಹೊರಟು ಕಟ್ಟಿಗೆಯನ್ನು ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಬಿರುದು ಬಾವಳಿಗಳೊಂದಿಗೆ ಮೆರವಣಿಗೆ ನಡೆದು ಮೊದಲು ಚಂದ್ರೇಶ್ವರದ ನಂತರ ಆಮೇಲೆ ಅನಂತೇಶ್ವರ ದೇವರ ದರ್ಶನ, ಅಲ್ಲಿ ಹೋಗಿ ಎಲ್ಲ ಕಡೆಯೂ ಹೋಗಿ ದೇವರಲ್ಲಿ ನಿರ್ವಿಘ್ನವಾಗಿ ಪರ್ಯಾಯ ಉತ್ಸವ ನಡೆಯಬೇಕು, ಅದಕ್ಕೆ ಬೇಕಾದ ಎಲ್ಲ ಅನುಕೂಲತೆಯನ್ನು ನೀವು ಒದಗಿಸಿಕೊಟ್ಟು ನಿರ್ವಿಘ್ನವಾಗಿ ಸುಗಮವಾಗಿ ನೆರವೇರುವಂತೆ ತಾವು ಅನುಗ್ರಹ ಮಾಡಬೇಕು. ಈ ಹಿಂದೆ ಮಠದಲ್ಲಿ ಆರ್ಥಿಕ ಸಂಕಷ್ಟ ಇರುವಾಗ ಕಟ್ಟಿಗೆಯನ್ನ ಭಕ್ತರಿಂದ ಸಂಗ್ರಹ ಮಾಡಲಾಗ್ತಾ ಇತ್ತು. ಮನೆಗಳಿಂದ ಸ್ವಲ್ಪ ಸಂಗ್ರಹಿಸಿ ಆ ಕಟ್ಟಿಗೆಯನ್ನ ಮಠದ ಅನ್ನದಾನಕ್ಕಾಗಿ ಉಪಯೋಗ ಮಾಡಲಾಗ್ತಾ ಇತ್ತು. ಸಂಗ್ರಹವಾದ ಕಟ್ಟಿಗೆಯನ್ನ ರಥ ನಿರ್ಮಾಣ ಮಾಡಿ 2 ವರ್ಷಗಳ ಕಾಲ ಇಡಲಾಗುತ್ತದೆ. ಅದರಿಂದಲೇ ಕಟ್ಟಿಗೆಯನ್ನ ತೆಗೆದು ಅನ್ನಪ್ರಸಾದ, ನೈವೇದ್ಯ ಸಿದ್ಧ ಮಾಡಲಾಗುತ್ತೆ. ಇದೇ ಸಂಪ್ರದಾಯ ಈಗಲೂ ಮುಂದುವರೆದಿದೆ. ಕಟ್ಟಿಗೆ ಸಂಗ್ರಹ 3 ತಿಂಗಳು ಇರುವಾಗ ಮಾಡಿದರೆ ಸಾಕು. ಆಗಲ್ಲ ಆ ಕಟ್ಟಿಗೆ ರಥ ನಿರ್ಮಾಣದಿಂದ 10 ಜನರ ಪೋಷಣೆ ಆಗಬೇಕು. ಬರೇ ಕಟ್ಟಿಗೆ ತಂದು ರಾಶಿ ಹಾಕಿದರೆ ಅದಾಗುವುದಿಲ್ಲ. ರಥ ನಿರ್ಮಾಣ ಮಾಡಿದಾಗ ಮಾತ್ರ ಅದಾಗತ್ತೆ. ಮೊದಲು ಕೂಡ ಕೆಲಸದ ಬರಿಗೆ ಕೆಲಸ ಕಮ್ಮಿ ಇದ್ದ ಸಮಯದಲ್ಲಿ, ಅಂದರೆ ಮಳೆಗಾಲದಲ್ಲಿ ಈ ಒಂದು ಮುಹೂರ್ತವನ್ನು ಇಟ್ಟುಕೊಂಡು ರಾಜರು ಆ ಒಂದು ಮುಹೂರ್ತದಿಂದ ನಾವು ಸಾಧಿಸಬೇಕಾದಂತಹ ಒಂದು ಈಗಾಗಲೇ ಬಾಳೆ ಮುಹೂರ್ತ ಮತ್ತು ಅಕ್ಕಿ ಮುಹೂರ್ತದ ವಿಧಿವಿಧಾನಗಳು ಮುಕ್ತಾಯಗೊಂಡಿದೆ. ಕಟ್ಟಿಗೆ ಮುಹೂರ್ತದ ನಂತರ ಧಾನ್ಯ ಮತ್ತು ಚಪ್ಪರ ಮುಹೂರ್ತಗಳು ನಡೆಯಲಿದೆ. 5 ಮುಹೂರ್ತಗಳು ಕೊನೆಗೊಳ್ಳುವಾಗ ಪರ್ಯಾಯ ಮಹೋತ್ಸವ ನಡೆಯಲಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.